ಪ್ರಸ್ತುತ ನಿರಂತರ ಸುದ್ದಿಯಲ್ಲಿರುವ ಮಂಗಳೂರಿನ ಜೈಲು ಇದೀಗ ಮತ್ತೆ ಸುದ್ದಿಯಾಗಿದೆ. ದ್ವಿಚಕ್ರ ವಾಹನ ಸವಾರರಿಬ್ಬರು ಜೈಲಿನ ಒಳಗೆ ಪೊಟ್ಟಣವೊಂದನ್ನು ಎಸೆದು ಇತ್ತೀಚೆಗೆ ಪರಾರಿಯಾಗಿದ್ದ ಬಗ್ಗೆ ಶಾಸಕ ವೇದವ್ಯಾಸ್ ಕಮತ್ ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಬಳಿಕ ಜೈಲಿನಲ್ಲಿ ಖೈದಿಗಳಿಗೆ ನೀಡಿದ ವಿಷಾಹಾರ ಸೇವನೆಯಿಂದಾಗಿ ಸುಮಾರು 45 ಮಂದಿ ಖೈದಿಗಳು ವಾಂತಿ ಭೇದಿ ಮಾಡಿ ಆಸ್ಪತ್ರೆಗೆ ಸೇರಿದ್ದರು. ಅದರ ಬೆನ್ನಲ್ಲೇ ವಿಚಾರಣಾಧೀನ ಖೈದಿಯೊಬ್ಬ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ. ಇದೀಗ ಮಂಗಳೂರಿನ ಜೈಲಿನಲ್ಲಿ ತಪಾಸಣೆ ಮಾಡುವ ಸಂದರ್ಭದಲ್ಲಿ ಪೊಲೀಸರಿಗೆ ಮೊಬೈಲ್, ಚಾರ್ಜರ್ ಮತ್ತು ಇತರ ಸೊತ್ತುಗಳು ಪತ್ತೆಯಾಗಿವೆ. ಜೈಲಿನ ಅಧಿಕಾರಿಗಳು ಮತ್ತು ಸಿಬ್ಬಂದಿಯು ಸೋಮವಾರ ಮಧ್ಯಾಹ್ನ ತಪಾಸಣೆ ನಡೆಸಿದಾಗ ಜೈಲಿನ 3ನೇ ಕೊಠಡಿಯ ಶೌಚಾಲಯದ ಬಳಿ ನೋಕಿಯಾ ಕೀಪ್ಯಾಡ್ ಮೊಬೈಲ್ 1, ಕಪ್ಪು ಬಣ್ಣದ ಮೊಬೈಲ್ ಚಾರ್ಜರ್ 1, ಮೊಬೈಲ್ ಬ್ಯಾಟರಿ 1, ಬಿಳಿ ಬಣ್ಣದ ಚಾರ್ಜರ್ನ ವೈರ್ಗಳು 2, ಬಿಳಿ ಬಣ್ಣದ ಚಾರ್ಜರ್ನ ಪಿನ್ 1 ಪತ್ತೆಯಾಗಿದೆ. ಈ ಬಗ್ಗೆ ಅಲ್ಲಿನ ಸಿಬ್ಬಂದಿ ಖೈದಿಗಳನ್ನು ವಿಚಾರಿಸಿದಾಗ ಅವರಿಂದ ಏನೂ ಪ್ರತಿಕ್ರಿಯೆ ಬಂದಿಲ್ಲ. ಇದೀಗ ಜೈಲು ಅಧೀಕ್ಷಕ MH ಆಶೆ ಖಾನ್ ಅವರು ಬರ್ಕೆ ಠಾಣೆಗೆ ದೂರು ನೀಡಿದ್ದಾರೆ. ಪ್ರಕರಣ ದಾಖಲಾಗಿದೆ.